ಅನಂತಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಪಕ್ಷೇತರ ಅಭ್ಯರ್ಥಿಗಳು ಪರಿಶಿಷ್ಟ ಸಮುದಾಯದ ಕುಟುಂಬವನ್ನ ಅವಮಾನಿಸುವ ಮೂಲಕ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಆಗ್ರಹಿಸಿದ್ದಾರೆ. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅನಂತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 1 ಮತ್ತು 2ರಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದ ಪರಿಶಿಷ್ಟ ಜಾತಿಗೆ ಸೇರಿದ ಆನಂದ ಎಂಬವರಿಗೆ ಹೊಸ ಮನೆ ನಿರ್ಮಾಣವಾಗ್ತಾ ಇದ್ದು, ಈ ಕುಟುಂಬದ ಹಳೆಯ ಮನೆಯ ವಿಡಿಯೋ ಮಾಡಿ ಅದನ್ನ ಎಲ್ಲರಿಗೂ ವೈರಲ್ ಮಾಡುವ ಮೂಲಕ ಮತ ಪಡೆಯಲು ಯತ್ನಿಸಿದ್ದಾರೆ. ಇದು ಪರಿಶಿಷ್ಟ ಸಮುದಾಯಕ್ಕೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಇಲ್ಲಿ ಚುನಾವಣಾ ನೀತಿ ಉಲ್ಲಂಘನೆಯಾಗಿದ್ದು, ಈ ವಾರ್ಡ್ಗಳಲ್ಲಿ ಮರು ಚುನಾವಣೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಪಂಚಾಯತ್ ವಾರ್ಡ್ ನಂಬರ್ 1 ಮತ್ತು 2ರಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾದ ಪುರಂದರ್ ಗೌಡ, ನವೀನ್ ಸಾಲೆನ್, ಹರಿಶ್ಚಂದ್ರ ಗೌಡ, ಪ್ರೇಮಲತಕ್ಕೆ, ಶ್ರುತಿ ಕುಂಬಿಲ, ಯಶೋಧ ಇವರು ಚುನಾವಣೆಗೆ ನಿಂತಿದ್ದಾರೆ. ಇವರು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ವ್ಯಕ್ತಿಗಳ ಒಂದು ಅಲೆಮನೆಗಳನ್ನು ತೋರಿಸಿ ವಿಡಿಯೋ ಮಾಡಿ ಆ ವಿಡಿಯೋ ಮೂಲಕ ಮತಯಾಚನೆ ಮಾಡಿದ್ದಾರೆ. ಈ ಬಗ್ಗೆ ESCಗಳಿಗೆ ಹೊಸ ಮನೆ ಕಟ್ತಾ ಇದ್ದಾರೆ, ಮತ್ತೊಂದು ಹೊಸ ಮನೆ ನಿರ್ಮಾಣ ಆಗಿದೆ. ಆದರೂ ಕೂಡ ಈ ಅಲೆಮನೆಯನ್ನು ತೋರಿಸಿ ಒಂದು SC/STಗಳಿಗೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಗ್ರಾಮ ಪಂಚಾಯತ್ನ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದೇವೆ. ಈ ಏನು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೋ ಅವರ ಒಂದು ಚುನಾವಣೆ ನಿಂತಿರುವುದನ್ನು ರದ್ದು ಮಾಡಿ ಮರು ಚುನಾವಣೆಯಲ್ಲಿ ಆಗಬೇಕಂತ ಹೇಳುವ ಒಂದು ಮನವಿಯನ್ನು ಕೂಡ ಮಾಡಿದ್ದೇವೆ. ಮತ್ತು ಈ ಬಗ್ಗೆ ಏನು SCಗಳಿಗೆ ಅವಮಾನ ಮಾಡಿದ್ದಾರೆ ಮನೆಗಳಿಗೆ, ಆ ರೀತಿಯ ಒಂದು ಅವರ ಮೇಲೆ ಒಂದು ಕ್ರಮ ತೆಗೊಳ್ಬೇಕು ಎನ್ನುವ ಒಂದು ಮನವಿಯನ್ನು ಕೂಡ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಅನಂತಾಡಿ, ಸಂತೋಷ್ ಅನಂತಾಡಿ ಉಪಸ್ಥಿತರಿದ್ದರು.